ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಫೈನಾನ್ಸ್ನವರು ಸಾಲ ಕೊಡುವ ನೆಪದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುತ್ತಿದೆ. ಇದನ್ನ ಸರ್ಕಾರ ತಡೆಯಬೇಕೆಂದು ಋಣಮುಕ್ತ ಹೋರಾಟ ಸಮಿತಿ ಆಗ್ರಹಿಸಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಇದರ ರಾಜ್ಯಾಧ್ಯಕ್ಷ ಬಿಎಂ ಭಟ್ ಮಾತನಾಡಿ, ಕೇಂದ್ರ ಸರ್ಕಾರವು ಸರ್ಕಾರದ ಮಹತ್ವಪೂರ್ಣ ಯೋಜನೆಯಂತೆ ಮಹಿಳಾ ಸಬಲೀಕರಣ ಹಾಗೂ ಮಹಿಳಾ ನಿರುದ್ಯೋಗ ನಿವಾರಣೆಗಾಗಿ ಕೆಲವು ಕಂಪನಿಗಳಿಗೆ ರಿಸರ್ವ್ ಬ್ಯಾಂಕ್ ಮೂಲಕ ಲೈಸೆನ್ಸ್ ನೀಡಿ ಅದರ ಜಾರಿಗಾಗಿ ನಿಯಮಾವಳಿ ಜಾರಿ ಮಾಡಿದೆ. ಆದರೆ ಕೆಲವೊಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಈ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಮಹಿಳಾ ಗುಂಪುಗಳಿಗೆ ಸಾಲವನ್ನು ನೀಡುವುದು ಮಾತ್ರವಲ್ಲದೆ ಸಾಲ ವಸೂಲಾತಿಗಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುತ್ತಿರುವುದು ಕಂಡುಬಂದಿದೆ. ಆದ್ದರಿಂದ ಸರ್ಕಾರ ಇಂತಹ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ಮಹಿಳಾ ದೌರ್ಜನ್ಯವನ್ನು ತಡೆಯಬೇಕೆಂದು ಆಗ್ರಹಿಸಿದ್ದಾರೆ. ನಾವು ಒಂದು ಸಂಘಟನೆ ಮಾಡಿ ಇದರ ನಿಜಾಂಶವನ್ನು ಅರ್ಥಕೊಂಡು ಹೋರಾಟ ಮಾಡಿದಂಥದ್ದು ವಿಚಾರ. ಆದರೆ ಬೆಂಗಳೂರು ಮಟ್ಟದ ಹೋರಾಟ ಮಾಡಿದಾಗ ಸರ್ಕಾರಕ್ಕೆ ಸ್ಪಂದಿಸಿ ಮಾನ್ಯ ಸಹಕಾರ ಸಚಿವರಾದ ಸೋಮಶೇಖರ್ ರೆಡ್ಡಿ ಬಂದು ಭರವಸೆ ಕೊಟ್ಟಿದ್ರು. ಭರವಸೆ ನೀಡಿ ಇನ್ನೇನು ಮೀಟಿಂಗ್ ಮಾಡ್ತಾರೆ ಅಂತ ಹೇಳುವಾಗ ಅಧಿವೇಶನ ಮುಗಿಯಬೇಕಾಗಿತ್ತು. ಫೆಬ್ರವರಿ 25ಕ್ಕೆ ನಮ್ದು ಹೋರಾಟ ಆಗಿದ್ದು 2020ರಲ್ಲಿ. ಮಾರ್ಚ್ 31ರವರೆಗೆ ಅಧಿವೇಶನ ಇತ್ತು. ಅಧಿವೇಶನ ಮುಗಿದು ಇನ್ನೇನು ಪ್ರಾರಂಭ ಆಗ್ತದೆ ಆಗುವಾಗ ಲಾಕ್ಡೌನ್ ಬಂತು. ಕೊರೋನಾ ಸಮಸ್ಯೆ ಭೀಕರ ಆಯಿತು. ಅಲ್ಲಿಗೆ ನೆನೆಗುದಿಗೆ ಬಿದ್ದಿತ್ತು. ಆಮೇಲೆ ಪುನಃ ಪ್ರಾರಂಭ ಆಗಿ ನಾವು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪುನಃ ಹೋರಾಟಗಳನ್ನು ಮಾಡ್ತಾ ಸರ್ಕಾರದ ಗಮನಕ್ಕೆ ಮನವಿಗಳನ್ನು ಕೊಟ್ಟು ರಾಜ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕೂಡ ವಿಚಾರಿಸಿದಾಗ ಈ ಕೊರೋನಾದ ಸಮಸ್ಯೆ ಮುಗಿಯದೆ ಯಾವುದೇ ಮೀಟಿಂಗ್ಗಳನ್ನು ಬಿಡುವ ಹಾಗಿಲ್ಲ ಅಂತ ಹೇಳಿಕೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಈ ರೀತಿ ಬಲಾತ್ಕಾರವಾಗಿ ವಸೂಲಿ ಮಾಡಿ ಯಾರಿಗೆ ಕೋರ್ಟಾಧಿಕಾರಿಗಳು ಅಮೀನರಲ್ಲಿ ಬಂದಿರುವಾಗ ಪೊಲೀಸರ ಮೂಲಕ ಅಲ್ಲಿ ಅವರು ತನ್ನ ಕೊರಳಿನ ಚಿನ್ನದ ಕರಿಮಣಿ ಸರ್ವವನ್ನು ಅಡವಿಟ್ಟು ಅವರು 40,000 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಇದರ ವಿರುದ್ಧ ಈಗ ನಾವು ಮೇಲ್ಮನವಿ ಸಲ್ಲಿಸಿದ್ದೇವೆ. ಈಗ ಅದು ರಿಓಪನ್ ಮಾಡಬೇಕು, ಅದು ಸರಿಯಲ್ಲ. ಯಾವುದೇ ರೀತಿಯ ಆಧಾರ ರಹಿತವಾಗಿ ದಾಖಲೆ ಇಲ್ಲದಂತ ಹಲವಾರು ಸಾಲಗಳಿವೆ. ಸಾಲ ಕೊಟ್ಟದ್ದನ್ನು ಸಾಲಗಾರರು ಹೇಳ್ತಾರೆ, ಸಾಲ ಕೊಡದ್ದು ಕೂಡ